ಮಂಗಳೂರಿನ ಕಂಕನಾಡಿಯ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ನೇತ್ರಶಾಸ್ತ್ರ ವಿಭಾಗ ಮತ್ತು ರೋಟರಿ ಕ್ಲಬ್ ಮಂಗಳೂರು ಮಿಡ್ ಟೌನ್ ವತಿಯಿಂದ ರಿಕ್ಷಾ ಮತ್ತು ಬಸ್ ಚಾಲಕರಿಗೆ ಉಚಿತ ನೇತ್ರ ತಪಾಸಣೆ ಕಾರ್ಯಕ್ರಮವು ಆಸ್ಪತ್ರೆಯಲ್ಲಿ ಜರುಗಿತು. ಕಾರ್ಯಕ್ರಮಕ್ಕೆ ಸಂಸ್ಥೆಯ ನಿರ್ದೇಶಕರಾದ ರೆವರೆಂಡ್ ಫಾದರ್ ರಿಚರ್ಡ್ ಅಲೋಷಿಯಸ್ ಕೊಯ್ಲು ಅವರು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಇದೊಂದು ಉತ್ತಮವಾದ ಕಾರ್ಯಕ್ರಮವಾಗಿದೆ. ರಿಕ್ಷಾ ಮತ್ತು ಬಸ್ ಚಾಲಕರಿಗೆ ಉಚಿತ ನೇತ್ರ ತಪಾಸಣೆ ಮೂಲಕ ಮಹತ್ತರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. 40 ವರ್ಷದ ಮೊದಲು ಹಾಗಾಗಿ ಅವರು ಹೇಳಿದ ನಂತರ ನನಗೆ ಗೊತ್ತಾಯ್ತು ಈಗ ನನ್ನ ದೃಷ್ಟಿಯ ಸಮಸ್ಯೆ ಉಂಟು ಅಂತೇಳಿ. ಹಾಗೆ ಕೆಲವು ಸಲ ನಮಗೆ ಮೇಡಮ್ ಹೇಳಿದ ಪ್ರಕಾರ ಕೆಲವು ಸಲ ನಮಗೆ ಗೊತ್ತಾಗೋದಿಲ್ಲ ನಮಗೆ ಇಂಥ ಡಿಫೆಕ್ಟ್ ಉಂಟು ಅಂತೇಳಿ. ಕೆಲವು ಸಲ ನಮ್ಮಿಂದ ಅಸಾಧ್ಯವಾಗ್ತದೆ. ಮತ್ತು ಕೆಲವು ಸಲ ದಿನನಿತ್ಯ ದುಡಿಯುವಾಗ ಒಂದು ದಿವಸ ಕೆಲಸ ಬಿಟ್ಟು ರಿಕ್ಷಾದವರು ಆಸ್ಪತ್ರೆಗೆ ಬಂದಾಗ ಆ ದಿವಸ ಹೆಂಡತಿ ಮಕ್ಕಳಿಗೆ ಕೆಲವು ಸಲ ಅದು ಊಟದ ವ್ಯವಸ್ಥೆ ಕೂಡ ಇರಲಿಕ್ಕೆ ಕಷ್ಟ ಇದ್ದರೆ ಕಷ್ಟವಾಗಿ ದುಡಿದು ಕುಟುಂಬವನ್ನು ಸಾಕಲಿಕ್ಕೆ ಉಂಟು. ಹಾಗಾಗಿ ಮತ್ತು ಕೆಲವು ಸಲ ಬಾಡಿಗೆ ಕೂಡ ಸಿಗುವುದಿಲ್ಲ. ನಾವು ನೋಡ್ತೇವೆ 5 ಗಂಟೆಗೆ ಬಂದು ಅಥವಾ 4:15 ಬಂದು ಇಲ್ಲಿ ಕಂಕನಾಡಿ ನಮ್ಮ ಬಸ್ ಸ್ಟಾಪಿನ ಹತ್ರ ಮತ್ತು ಅಲ್ಲಿ ಮುಂದೆ ಕರಾವಳಿ ಬಸ್ ಸ್ಟ್ಯಾಂಡ್ ಹತ್ರ ರಿಕ್ಷಾದವರು ನಿಲ್ತಾ ಇದ್ದಾರೆ. ಕೆಲವು ಸಲ ಹೆಚ್ಚಿನವರಿಗೆ ಈಗ ವೆಹಿಕಲ್ ಟೂ ವೀಲರ್ ಬರ್ತಾ ಬೆಂಗಳೂರಿಂದ ಬಸ್ ಬಂದಾಗ ರಿಕ್ಷಾದವರು ಪಾಪ ನಿಲ್ತಾರೆ. ಆದರೆ ಎಲ್ಲರೂ ಮನೆಯಿಂದ ಕೆಲವರು ವೆಹಿಕಲ್ ತರ್ತಾರೆ, ಅದು ಬೈಕ್ ಎಲ್ಲ ಅಥವಾ ಸ್ಕೂಟರ್ ತರ್ತಾರೆ. ಹಾಗಾಗಿ ಕೆಲವರು ಬಾಡಿಗೆ ಕೂಡ ಸಿಗುವುದಿಲ್ಲ. ನಾವು ನೋಡ್ತೇವೆ, ಅಥವಾ ಮಳೆಗಾಲದಲ್ಲಿ ಸ್ವಲ್ಪ ಇರ್ಬೋದು. ಹಾಗಾಗಿ ಈ ಒಂದು ಸವಲತ್ತು ನಿಮಗೆ ನಾವು ಕೊಡಲು ಬದ್ಧರಾಗಿದ್ದೇವೆ. ಮೇಡಮ್ ಹೇಳಿದ ಪ್ರಕಾರ ಪ್ರತಿ ಶನಿವಾರ ರೋಟರಿ ಕ್ಲಬ್ ಮಂಗಳೂರು ಮಿಡ್ ಟೌನ್ ಅಧ್ಯಕ್ಷರಾದ ರೋಟೋರಿಯನ್ ರುಡಾಲ್ಫ್ ಡಿಸೋಜಾ ಅವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. We as a Rotary Club and Father Muller's College Hospital have joined together in the hope of creating magic in the lives of transportation workers. When we heard that there is a large number of accidents happening on a daily basis and most of it is down to the reason that many of the auto, bus, truck and general transportation drivers have eye ailments. Many of them are not aware of it. ಈ ವೇಳೆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಡೀನ್ ಡಾಕ್ಟರ್ ಆಂಟನಿ ಸಿಲ್ವನ್ ಡಿಸೋಜಾ, ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಉದಯ್ ಕುಮಾರ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.